ಕಾನೂನಿನ ಚೌಕಟ್ಟಿನ ಒಳಗೆ ನಡೆಯುವಂತಹ ಘೋರಾಪರಾಧಗಳು, ಇದನ್ನ ಭೇದಿಸುವ ರಹಸ್ಯ ಕೈಗಳು, ಇದರ ಸುತ್ತ ನಮ್ಮ ಕ್ಯಾಮೆರಾ. ಇದುವೇ ಕ್ರೈಮ್ ಬೇಟ್ ನಿಷಿದ್ಧ ಲೋಕದ ಸುತ್ತ ನಮ್ಮ ಚಿತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆದಿತ್ಯ. ಕಟ್ಟಿಗೆ ವ್ಯವಹಾರದ ಡೀಲ್ಗೆ ಕರೆದ್ರು, ವ್ಯಕ್ತಿಗೆ ಕಣ್ಣು ಕಟ್ಟಿ ಬಾರ್ದ ಲೋಕಕ್ಕೆ ಕಳುಹಿಸಿದ್ರು. ಸ್ನೇಹಿತರ ಮಧ್ಯೆಯೇ ಇತ್ತು ದಂಧೆಯಲ್ಲಿನ ಏಳು ಬೀಳಿನ ಭಾರಿ ವೈಷಮ್ಯ. ಹಣದ ಮುಂದೆ ಅಲ್ಲಿ ಕಾಣದಾಯಿತು ಆತ್ಮೀಯ ಸ್ನೇಹಿತನ ಪ್ರಾಣ. ಅಲ್ಲಿ ಕಂಡಿದ್ದು ಕೇವಲ ಕೊಲೆ ಮಾಡಿಸುವ ದುರುದ್ದೇಶ ಮಾತ್ರ. ನಂಬಿ ಹೋದ ಗೆಳೆಯ ಕಾಡಿನಲ್ಲಿ ಬರ್ಬರವಾಗಿ ಹತ್ಯೆಯಾದ. ವ್ಯಕ್ತಿಯೊಬ್ಬನ ಇಂಟ್ರೆಸ್ಟಿಂಗ್ ಸ್ಟೋರಿಯೊಂದನ್ನ ನಾವು ತೋರಿಸ್ತೀವಿ, ನೋಡಿ. ಪ್ರಿಯ ವೀಕ್ಷಕರೇ, ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ. ನಾನು ಸ್ನೇಹಜೀವಿ, ನೀನು ಸ್ನೇಹಜೀವಿ ಎನ್ನೋ ಒಂದು ಹಾಡಿನ ಲೈನು ಕೇಳಿ ಹತ್ತಿರದಿಂದ ದಶಕಗಳೇ ಉರುಳಿ ಹೋಗಿದೆ. ಈ ಹಾಡು ಕೇವಲ ಅಂದಿನ ಸಿನಿಮಾದಲ್ಲಿ ಮುಗಿದು ಹೋಯಿತು. ಆ ಸಿನಿಮಾದ ಸ್ನೇಹದ ಬಾಂಧವ್ಯದ ಪ್ರೀತಿಗೆ ಇಂದಿನ ಜಗತ್ತಲ್ಲಿ ಉಳಿದಿಲ್ಲ. ಹೆಣ್ಣು ಹೊಣ್ಣು ಮಣ್ಣು ಈ ಮೂರರ ವಿಚಾರಕ್ಕೆ ಬಂದ್ರೆ ಅಲ್ಲಿ ಸ್ನೇಹದ ಬಾಂಧವ್ಯ, ಪ್ರೀತಿ, ಪ್ರೇಮ, ವಿಶ್ವಾಸ ನಮ್ಮ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಅಲ್ಲಿ ಕೇವಲ ದುರಾಸೆ, ಲೋಭ, ಹಣ ಹೀಗೆ ಇವೇ ನಮ್ಗೆ ಕಾಣೋದು. ಹಾಗೆ ಹೆಣ್ಣು ಹೊಣ್ಣು ಮಣ್ಣು ಈ ಮೂರು ಗಟ್ಟಿಯಾದ ಸ್ನೇಹದಲ್ಲಿ ಭಾರಿ ಡೇಂಜರ್. ಈ ಮೂರರ ಹಿಂದೆ ಬಿದ್ದೋರು ಇಂದು ಡೆಲ್ಲಿಯಿಂದ ಹಳ್ಳಿಯವರೆಗೂ ಮಣ್ಣಲ್ಲಿ ಮಣ್ಣಾಗಿ ಹೋದ್ರೆ, ಇನ್ನು ಕೆಲವರು ಭಯದ ನೆರಳಲ್ಲೇ ಕಾಲ ಕಳೆಯುತ್ತಿದ್ದಾರೆ. ಹಾಗೆ ಈಗ ನಾವು ನಿಮ್ಗೆ ಹೇಳಲು ಹೊರಟಿರುವ ಸ್ಟೋರಿ ಕೂಡ ಇದೇ ಸಿಮಿಲ್ಯಾರಿಟಿಯನ್ನ ಹೊಂದಿರುವಂಥದ್ದು. ಕರಿ ಕಲ್ಲಿನಂತೆ ಗಟ್ಟಿಯಾದ ಸ್ನೇಹ ಹೇಗೆ ಮುರಿದು ಬೀಳುತ್ತೆ, ಅಲ್ಲಿ ವೈಷಮ್ಯ ಹೇಗೆ ಹುಟ್ಟುತ್ತೆ, ದಿನ ದಿನಕ್ಕೂ ಹಳಸುತ್ತಿರುವ ಸ್ನೇಹ ಕೊನೆ ಗಳಿಗೆಯಲ್ಲಿ ಕೊಲೆಯಲ್ಲಿ ಅಂತ್ಯವಾದ ಕಥೆ ಇದು. ಕಡಲ ನಗರಿ ಕಾರವಾರ ಹೆಸರಲ್ಲಿ ಶಾಂತಿಯುತ ಜಿಲ್ಲೆ, ಪ್ರವಾಸೋದ್ಯಮದ ಕಳಶವನ್ನ ಹೊಂದಿರುವ ಜಿಲ್ಲೆಯಲ್ಲಿ ಈಗ ಮರಣ ಮೃದಂಗ ನಡೆಯುತ್ತಿದೆ. ಕಡಲ ನಗರಿ ಕಾರವಾರದಲ್ಲಿ ದಂಧೆಯಲ್ಲಿನ ವೈಷಮ್ಯಕ್ಕೆ ಯಮಲೋಕ ಸೇರಿದ ಓರ್ವನ ಕಥೆ ಇದು. ಕಾರವಾರದಲ್ಲಿ ಉದ್ಯಮ ಮಾಡಲು ಒಂದು ಕಂಪನಿಯೂ ಇಲ್ಲ, ಉದ್ಯಮಕ್ಕೆ ಇಲ್ಲಿ ಹೇಳಿ ಮಾಡಿಸಿದ ಜಾಗ ಕೂಡ ಇಲ್ಲ. ಆದರೆ ಇಲ್ಲಿನ ವಾಣಿಜ್ಯ ಬಂದರು ಮಾತ್ರ ಎಲ್ಲ ರೀತಿಯಲ್ಲಿ ಆರ್ಥಿಕವಾಗಿ ಗಟ್ಟಿ ಮಾಡುವ ಏಕೈಕ ಆದಾಯದ ಸಮುದ್ರ. ಹಾಗೆ ಇದಕ್ಕೆ ಉದಾಹರಣೆಯಾಗಿ ಇಲ್ಲಿ ಕೆಲಸ ಮಾಡೋ ಅಧಿಕಾರಿಗಳು ಕೂಡ ಕೋಟ್ಯಾಧಿಪತಿಗಳಾಗಿದ್ದಾರೆ. ಇದು ಈಗಿನ ಇತಿಹಾಸ ಹಾಗೂ ಎಲ್ಲರಿಗೂ ಗೊತ್ತಿರುವ ಸತ್ಯ. ಈ ವಾಣಿಜ್ಯ ಬಂದರಿನ ಮೇಲೆ ಯಾರದ್ದೆಲ್ಲ ಕಣ್ಣಿದೆ ಅಂತ ಲೆಕ್ಕ ಹಾಕಲು ಸಾಧ್ಯವಿಲ್ಲ ಸ್ವಾಮಿ. ಈ ವಾಣಿಜ್ಯ ಬಂದರಿನ ಆದಾಯದ ವೈಷಮ್ಯಕ್ಕೆ ಸಿಕ್ಕಿ ಕಾರವಾರದ ಮಾಜಿ ಶಾಸಕ ವಸಂತ್ ಆಸ್ನೋಟಿಕರ್ ನಿಂದ ಹಿಡಿದು ಪ್ರಭಾವಿ ಉದ್ಯಮಿ ದಿಲೀಪ್ ನಾಯಕ್ ಕೂಡ ಕೊಲೆಯಾಗಿ ಹೋಗಿದ್ದಾರೆ. ಈಗ ಇದೇ ಆದಾಯದ ವೈಷಮ್ಯಕ್ಕೆ ಕಡಲ ನಗರಿಯಲ್ಲಿ ಪ್ರೇಮ್ ಕುಮಾರ್ ಎಂಬ ವ್ಯಕ್ತಿಯ ಬರ್ಬರ ಕೊಲೆಯಾಗಿ ಹೋಗಿದೆ. ವಾಣಿಜ್ಯ ಬಂದರಿನಲ್ಲಿ ಆದಾಯದ ಮೂಲ ಈಗ ಮೂರನೇ ಜೀವವನ್ನ ಬಲಿ ಪಡೆದುಕೊಂಡಿದೆ. ಹೌದು,
ಪ್ರೇಮ್ ಕುಮಾರ್ ಹಾಗೂ ರಿಜ್ವಾನ್ ಇವರಿಬ್ಬರ ಸ್ನೇಹ ಅದೆಂತ ಸ್ನೇಹ ಅಂತೀರಾ? ಅತಿ ಗಟ್ಟಿಯಾದ ಸ್ನೇಹ, ಕಂಠ್ಯಸ್ಸರ ಸ್ನೇಹ. ಮೊದಲು ಕಾರವಾರ ವಾಣಿಜ್ಯ ಬಂದರಿನಲ್ಲಿ ರಿಜ್ವಾನ್ ಶಿಪ್ಪಿಂಗ್ ಕಂಪನಿ ಇಟ್ಟು ತನ್ನದೇ ಆದ ದಂಧೆಯನ್ನ ನಡೆಸಿಕೊಂಡು ಬಂದಿದ್ದ. ಈ ಮಧ್ಯೆ ರಿಜ್ವಾನ್ಗೆ ಸ್ನೇಹಿತನಾದವನು ಇದೇ ಪ್ರೇಮ್ ಕುಮಾರ್. ಪ್ರೇಮ್ ಕುಮಾರ್ ಸ್ನೇಹ ಹೇಗಿತ್ತು ಅಂದ್ರೆ, ಹಾಯ್ ಬಾಯಿಂದ ಪ್ರಾರಂಭವಾದ ಸ್ನೇಹ ಗುಂಡು ತುಂಡುವರೆಗೂ ಬಂತು. ಅತಿ ಕಡಿಮೆ ಅವಧಿಯಲ್ಲೇ ಗಟ್ಟಿಯಾದ ಸ್ನೇಹ, ಪ್ರೀತಿ ವಿಶ್ವಾಸವನ್ನ ಗಳಿಸಿಬಿಟ್ರು. ಇದೇ ಹೊತ್ತಲ್ಲೇ ಪ್ರೇಮ್ ಕುಮಾರ್ ಸ್ನೇಹಿತ ರಿಜ್ವಾನ್ಗೆ ಪ್ಯಾರಲಲ್ ಆಗಿ ಒಂದು ಶಿಪ್ಪಿಂಗ್ ಕಂಪನಿ ಪ್ರಾರಂಭಿಸ್ತಾ ನಿರಂತರವಾಗಿ ಪ್ರೇಮ್ ಕುಮಾರ್ ದಂಧೆ ಏರ್ತಾ ಹೋಯಿತು. ಕಾರವಾರ ಬಂದರಿನಲ್ಲಿನ ಬಿಸ್ನೆಸ್ ನಲ್ಲೂ ಒಂದು ಕೈ ಮೇಲಾದ ಇದನ್ನ ಸಹಿಸದ ರಿಜ್ವಾನ್ಗೆ ಒಳಗೊಳಗೆ ಹೊಟ್ಟೆ ಕಿಚ್ಚು, ದ್ವೇಷ, ಅಸೂಹೆ ಪ್ರಾರಂಭವಾಗುತ್ತೆ. ಈ ಕುರಿತು ನಾವು ತನಿಖೆ ಪ್ರಾರಂಭಿಸಿ ಇದು ಡೀಟೇಲ್ಸ್ ವೆರಿಫೈ ಮಾಡಬೇಕಾದ್ರೆ ಅವರು ಮನೆಯಿಂದ ಒಂದು ಬೈಕ್ ತಂದು ಹೋಗಿರ್ತಾರೆ. ಜೊತೆಗೆ ಯಾರ ಜೊತೆ ಹೋಗಿದ್ದಾರೆ ಎಲ್ಲ ವೆರಿಫೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅದು ಸೂಕ್ಷ್ಮವಾಗಿ ಅವ್ರ ಹೆಂಡತಿ ಹತ್ರ ಹೇಳೋಗಿರ್ತಾರೆ, ಮುಸ್ತಾಕ್ ಅನ್ನೋರ ಜೊತೆಗೆ ಹೋಗಿದ್ದೇನೆ ಅಂತ ಹೇಳಿರ್ತಾರೆ. ಸೊ ಅದು ರೂಟಲ್ಲಿ ನಾವು ವೆರಿಫೈ ಮಾಡ್ತಾ ಟ್ರ್ಯಾಕ್ ಮಾಡ್ತಾ ಮೂವ್ಮೆಂಟ್ ಮಾಡಿದಾಗ ಮುಸ್ತಾಕು ಎಲ್ಲ ಅಲ್ಲಿ ಊರಲ್ಲಿ ಸರ್ಚ್ ಮಾಡಿದಾಗ ಮುಸ್ತಾಕ್ ಊರಲ್ಲಿ ಇರಲ್ಲ. ಸೊ ಈ ಸಂಬಂಧಪಟ್ಟಂಗೆ ಮುಸ್ತಾಕು ಸಂಬಂಧಪಟ್ಟಂಗೆ ಯಾರ ಏನೇನು ಲಿಂಕ್ ಇದೆ, ಯಾರು ಇದ್ರು ಬಂದಿದ್ರು ಏನಂತ ತಿಳ್ಕೊಂಡು ವೆರಿಫೈ ಮಾಡ್ತಾ ಹೋದಾಗ ಸೊ ನಮಗೆ ಒಂದು ಮಾಹಿತಿ ಬರುತ್ತೆ, ಹಿಂಗೆ ಸಸ್ಪಿಷಸ್ ಇದ್ದಾರೆ ಅಂತ ತಿಳ್ಕೊಂಡು 23 ತಾರೀಕು ವೆರಿಫೈ ಮಾಡಿ ಅವ್ರು ಕರ್ಕೊಂಬಂದು ವೆರಿಫೈ ಮಾಡಿ ನೋಡಲಾಗಿ ಅದರಲ್ಲಿ ಮುಖ್ಯವಾಗಿ ಶಫಿ ಮತ್ತು ಮುಸ್ತಾಕ್ ಅನ್ನೋರು ಅದನ್ನು ಅವರು ಮಾಡಿದ ತಪ್ಪು ಬಗ್ಗೆ ಒಪ್ಕೋತಾರೆ ನಮ್ಮ ಮುಂದೆ. ಸೊ ಈ ಕುರಿತು ನಾವು ಅವ್ರನ್ನ ಕರೆದುಕೊಂಡು ಆ ಪ್ಲೇಸನ್ನು ತೋರಿಸ್ಲಿಕ್ಕೆ ಹೇಳಿದಾಗ ಅವರು ನಮ್ಮ ಇನ್ವೆಸ್ಟಿಗೇಷನ್ ಟೀಮ್ ಜೊತೆಗೆ ಅಲ್ಲಿ ಉಳ್ವಿ ಹತ್ರ ಒಂದು ಆಕಳಗವಿ ಅಂತ ಏರಿಯಾ ಬರುತ್ತೆ, ಅಲ್ಲಿ ಡೀಪ್ ಫಾರೆಸ್ಟ್ ಒಳಗಡೆ ಆ ಮೇನ್ ರೋಡಿಂದ ಒಂದು 4 ಕಿಲೋಮೀಟ್ರ್ ಒಳಗಡೆ ಫಾರೆಸ್ಟ್ ಒಳಗಡೆ ಅಲ್ಲಿ ಹೋಗಿ ಅಲ್ಲಿ ಅವತ್ತು ದಿನಾಂಕ 16/10/2018 ಸಂಜೆ 5 ಗಂಟೆಗೆ ಸುಮಾರು 5 ಗಂಟೆ ಸುಮಾರಿಗೆ ಒಂದು ಅವರಿಗೆ ಹೊಡೆದಾಕಿದ ಬಗ್ಗೆ ಒಪ್ಕೊಂಡಿದ್ದು ಆ ಪ್ಲೇಸನ್ನು ತೋರಿಸ್ತಾರೆ. ಜೊತೆಗೆ ಹೌದು, ಗಳಸ್ಯ ಕಂಠ್ಯಸ್ಯನ ಹಾಗೆ ಇದ್ದ ಪ್ರೇಮ್ ಕುಮಾರ್ ಹಾಗೂ ರಿಜ್ವಾನ್ ಸ್ನೇಹ ಉದ್ಯಮದಲ್ಲಿನ ಏಳು ಬೀಳಿಗೆ ಹಳಸತೊಡಗುತ್ತೆ. ದಿನಕ್ಕೂ ಕಾರವಾರ ವಾಣಿಜ್ಯ ಬಂದರಿನಲ್ಲಿ ಡಾಂಬಾರು ಅನ್ಲೋಡ್ ಮಾಡುವ ದಂಧೆಯಲ್ಲಿ ಪ್ರೇಮ್ ಕುಮಾರ ಯಶಸ್ಸನ್ನ ಸಾಧಿಸುತ್ತಾ ಆರ್ಥಿಕವಾಗಿ ಸದೃಢನಾಗ್ತಾನೆ. ಹಾಗೆಯೇ ದಂಧೆಯಲ್ಲಿ ಕೈ ಹಿಡಿದು ಬೆಳೆಸಿದ್ದ ರಿಜ್ವಾನ್ಗೆ ಬಂದರಿನಲ್ಲಿ ಕೆಲವೊಂದು ಆದಾಯದ ಮೂಲದ ಚಾನ್ಸ್ ತಪ್ತಾ ಹೋಗುತ್ತೆ. ಇಲ್ಲಿ ರಿಜ್ವಾನ್ ಹಾಗೂ ಪ್ರೇಮ್ ಕುಮಾರ್ ಸ್ನೇಹ ಮತ್ತಷ್ಟು ಹಳಸಿ ಹೋಗುತ್ತೆ. ಜೊತೆಗೆ ಅಷ್ಟೇ ವೈಷಮ್ಯ ಬೆಳೆಯತೊಡಗುತ್ತೆ. ಆವಾಗ ರಿಜ್ವಾನ್ ಪ್ರೇಮ್ ಕುಮಾರ್ನನ್ನ ಕೊಲೆ ಮಾಡಿಸುವ ಒಂದು ಮುಹೂರ್ತ ಫಿಕ್ಸ್ ಮಾಡಿಯೇ ಬಿಡುತ್ತಾನೆ. ಪ್ರೇಮ್ ಕುಮಾರ ಅದು ಇದು ಅಂತ ಅಂಬೇಡ್ಕರ್ ಸೇನೆ ಹಾಗೂ ಕನ್ನಡ ಪರ ಸಂಘಟನೆಯಲ್ಲಿ ಗುರುತಿಸಿಕೊಂಡೋನು. ಕಾರವಾರದಲ್ಲಿ ಜನರಲ್ಲಿ ಅತಿ ಪ್ರೀತಿ ವಿಶ್ವಾಸದಿಂದಲೇ ಇದ್ದೋನು. ಹಾಗೆ ರಿಜ್ವಾನ್ ಕೂಡ ಕಾರವಾರದಲ್ಲಿ ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದಲೇ ಇದ್ದೋನು. ಇಬ್ಬರಲ್ಲಿಯೂ ಕಾರವಾರದ ಜನರಲ್ಲಿ ಯಾವುದೇ ದ್ವೇಷ ಇರಲಿಲ್ಲ. ಆದ್ರೆ ಪ್ರೇಮ್ ಕುಮಾರ್ ಸಾವು ಮಾತ್ರ ಕಾರವಾರದ ಜನರಲ್ಲಿ ಬರ ಸಿಡಿಲಂತೆ ಬಂದು ಹೊಡೆಯುತ್ತೆ.
ಕೊಲೆ ಮಾಡಿದವರು ಯಾರು ಎನ್ನುವುದು ಗೊತ್ತಿರಲ್ಲ. ಇಂಥ ಸಂದರ್ಭದಲ್ಲಿ ಪ್ರೇಮ್ ಕುಮಾರ್ ಬಗ್ಗೆ ಸಾಕಷ್ಟು ಚರ್ಚೆಗಳು ಶುರುವಾಗುತ್ತೆ. ಕೊಲೆ ಮಾಡಿಸಿದವರು ಯಾರು ಎನ್ನೋ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳು, ಚರ್ಚೆಗಳು ಹುಟ್ಟಿಕೊಳ್ಳುತ್ತೆ. ಕಾರವಾರದ ಗೆಳೆಯರಿಂದಲೇ ದಂಧೆಯಲ್ಲಿನ ವೈಷಮ್ಯಕ್ಕೆ ಯಮಾಲೋಕ ಸೇರಿದ್ದಾನೆ ಈ ಯುವಕ. ಕಡಲ ನಗರಿಯಲ್ಲಿ ಪ್ರೇಮ್ ಕುಮಾರ್ ಎಂಬ ವ್ಯಕ್ತಿ ಬರ್ಬರವಾಗಿ ಕೊಲೆಯಾಗಿದ್ದಾನೆ. ಇದರ ಬಗ್ಗೆ ಇನ್ನಷ್ಟು ಹೇಳ್ತೀವಿ ಸಣ್ಣ ವಿರಾಮದ ಬಳಿಕ. ವಿರಾಮದ ಬಳಿಕ ಮತ್ತೆ ಕ್ರೈಮ್ ಬೀಟ್ಗೆ ಸ್ವಾಗತ. ಬಂದರಿನ ವಿಚಾರದಲ್ಲಿ ಸಾವನ್ನಪ್ಪಿದವರಲ್ಲಿ ಈತ ಮೂರನೇ ಆತ. ಕಳೆದ 15 ವರ್ಷದ ಬಳಿಕ ಇಲ್ಲಿ ಮತ್ತೊಂದು ಹತ್ಯೆಯಾಗಿದೆ. ಹೀಗೆ ಇವೆಲ್ಲ ಆಯಾಮದಲ್ಲಿ ತನಿಖೆ ಪ್ರಾರಂಭ ಮಾಡಿದ ವೇಳೆ ಪೊಲೀಸರಿಗೆ ಒಂದು ಕ್ಲೂ ಸಿಗುತ್ತೆ. ಅಷ್ಟಕ್ಕೂ ಪೊಲೀಸರಿಗೆ ಸಿಕ್ಕಂತಹ ಆ ಕ್ಲೂ ಯಾವುದು? ಇಲ್ಲಿದೆ ಆ ಬಗೆಗಿನ ಕಂಪ್ಲೀಟ್ ಡೀಟೇಲ್ಸ್. ಹೌದು, ಬಂದರಿನ ವಿಚಾರದಲ್ಲಿ ಈಗಾಗಲೇ ಪ್ರೇಮ್ ಕುಮಾರ್ ಸಾವು ಮೂರನೆಯದ್ದು. ಇಲ್ಲಿ ಮೊದಲು ಸಾವು ಕಂಡೋರು ಇಲ್ಲಿನ ಮಾಜಿ ಶಾಸಕ ವಸಂತ್ ಆಸ್ನೋಟಿಕರ್. ಹಾಗೆ ಈ ಬೆನ್ನಲ್ಲೇ ಮತ್ತೋರ್ವ ಪ್ರಭಾವಿ ಉದ್ಯಮಿ ದಿಲೀಪ್ ನಾಯಕ್ ಹತ್ಯೆಯಾಗುತ್ತೆ. ಹಾಗೆ ಕಳೆದ 15 ವರ್ಷದ ಬಳಿಕ ಈಗ ಪ್ರೇಮ್ ಕುಮಾರ್ ಹತ್ಯೆಯಾಗಿದೆ. ಹೀಗೆ ಇವೆಲ್ಲ ಆಯಾಮದಲ್ಲಿ ತನಿಖೆಯನ್ನ ಪ್ರಾರಂಭ ಮಾಡಿದ ಪೊಲೀಸರಿಗೆ ಟೈಮ್ ಬೇಕಾಗಲ್ಲ, ಎಲ್ಲವೂ ಕಾಲ ಬುಡದಲ್ಲೇ ಕ್ಲೂ ಸಿಗ್ತಾವೆ. ಪ್ರೇಮ್ ಕುಮಾರ ಅಕ್ಟೋಬರ್ 15ರಂದು ಮಧ್ಯಾಹ್ನ ಮನೆಯಿಂದ ಹೋಗ್ತಾನೆ. ಹೋಗುವಾಗ ಮನೆಯಲ್ಲೇ ಇಲ್ಲೇ ಸ್ನೇಹಿತ ಮುಸ್ತಾಕ್ ಬಿಸಿನೆಸ್ ಸಂಬಂಧ ಕರೆದಿದ್ದಾರೆ, ಹೋಗಿ ಬರ್ತೀನಿ ಅಂತ ಹೇಳಿ ಹೋಗ್ತಾನೆ ಅಷ್ಟೇ. ಆದ್ರೆ ಎಲ್ಲಿ ಹೋಗ್ತಾನೆ ಅಂತ ಮಾತ್ರ ಮನೆಯಲ್ಲಿ ಹೇಳಿ ಹೋಗಿರಲ್ಲ. ಹೋದೋನು ಮತ್ತೆ ತಿರುಗಿ ಬರೋಲ್ಲ. ಪ್ರೇಮ್ ಕುಮಾರ ಬರ್ದೇ ಇದ್ದಿದ್ದನ್ನ ನೋಡಿ ಕಂಗಾಲಾದ ಮನೆಯವರು ಕಾರವಾರ ನಗರ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸ್ತಾರೆ. ಪ್ರಕರಣವನ್ನ ದಾಖಲಿಸಿಕೊಂಡ ಪೊಲೀಸರು ಚುರುಕಾಗಿ ತನಿಖೆಯನ್ನ ಮಾಡ್ತಾರೆ. 1 ದಿನ ಕಳಿತು, 2 ದಿನ ಕಳಿತು, ಪ್ರೇಮ್ ಸುಳಿವೇ ಸಿಗಲ್ಲ. ಮೊಬೈಲ್ ಕರೆ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರುತ್ತೆ. ಮನೆಯವರು ಮತ್ತಷ್ಟು ದಿಗಿಲು ಬೀಳ್ತಾರೆ. ಹೀಗೆ ಪೊಲೀಸರಿಗೂ ಕೂಡ ಪ್ರೇಮ್ ಕುಮಾರ ನಿಗೂಢವಾಗಿ ಸಾವನ್ನಪ್ಪಿದ್ದಾನೆ ಎನ್ನೋ ಬಗ್ಗೆ ಖಾತ್ರಿ ಆಗ್ತಾ ಹೋಗುತ್ತೆ. ಬಾಡಿನೂ ಸಿಗುತ್ತೆ ನಮ್ಮಲ್ಲಿ. ಸೊ ಬಾಡಿಯನ್ನು ಡೀಟೇಲಾಗಿ ವೆರಿಫೈ ಮಾಡಿ, ಜೊತೆಗೆ ಡಾಕ್ಟ್ರು ಅಲ್ಲಿ ಪಿ ಎ ಮಾಡ್ತಾರೆ. ಅದು ವೆರಿಫೈ ಮಾಡಿ ನೋಡಲಾಗಿ ಅದ್ಮೇಲೆ ಮಲ್ಟಿಪಲ್ ಇಂಜುರೀಸ್ ಆಗಿರ್ತವೆ. ಸೊ ಅದ್ರ ಹೊಡೆದಕ್ಕೆಲ್ಲ ಕ್ಲಿಯರ್ ಗೊತ್ತಾಗತ್ತೆ. ಇದಕ್ಕೆ ಮುಖ್ಯವಾದ ಕಾರಣ ಅಂದರೆ ಪ್ರೇಮ್ ಕುಮಾರು ಹಾಗೆ ಬಿಸ್ನೆಸ್ ರೈವಲ್ರಿ ಅವ್ರದ್ದು. ಈ ಸಂಬಂಧಪಟ್ಟಂಗೆ ಇಲ್ಲಿ ಪೋರ್ಟಲ್ಲಿ ಕಾಂಟ್ರಾಕ್ಟ್ ಕೆಲಸ ಮಾಡ್ತಿದ್ರು. ಆ ಬಿಸ್ನೆಸ್ ರೈವಲ್ರಿ ಸಂಬಂಧಪಟ್ಟಂಗೆ ಅವ್ರಿಗೆ ಇದು ಒಂದು ಕೃತ್ಯ ವಹಿಸಿಗಿರ್ತಾರೆ. ಮುಖ್ಯವಾಗಿ ಅಫೆನ್ಸ್ ಮಾಡಿದವ್ರು ಇಬ್ಬರು, ಅವ್ರ ಹಿಂದೆ ಮತ್ತೆ ಯಾರಾದರೂ ವೆರಿಫೈ ಮಾಡ್ತಾಯಿದ್ರು. ಅಲ್ಲೇ ಒಂದು ಮಚ್ ತೊಗೊಂಡು ಹೊಡೆದಿದ್ದು. ಆ್ಯಕ್ಚುಲಿ ಕರ್ಕೊಂಡು ಹೋಗಬೇಕಿದ್ರೆ ಒಂದು ಗಾಂಜಾ ಡೀಲ್ ಇದೆ ಅಂತೇಳಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಹೋಗಿ ಅವ್ರ ಪ್ಲೇಸ್ ನೀವು ನೋಡಬಾರ್ದು ಅಂತ ತಿಳ್ಕೊಂಡು ಅವ್ನ ಕಣ್ಣಿಗೆ ಪಟ್ಟಿ ಕಟ್ಟಿ, ಬ್ಲ್ಯಾಕ್ ಪಟ್ಟಿ ಕಟ್ಟಿ, ಅವ್ನ ಜೊತೆಗೆ ಇನ್ನೊಬ್ಬರಿಗೂ ಸತಿ ಕಟ್ತಾರೆ. ಇದರಲ್ಲಿ ಆರೋಪಿ ಒಬ್ಬನಿದ್ದಾನೆ, ಅವನಿಗೂ ಪಟ್ಟಿ ಕಟ್ಕೊಂಡು ಅಲ್ಲಿ ಹೋಗಿ ಸ್ವಲ್ಪ ಡೀಪ್ ವಾಕ್ ಮಾಡ್ಕೊತ ಮುಂದೆ ಹೋಗಬೇಕಾದ್ರೆ ಸಡನ್ನಾಗಿ ಬ್ಯಾಕ್ ಸೈಡಿಂದ ಅಟ್ಯಾಕ್ ಮಾಡ್ತಾರೆ. ಅಟ್ಯಾಕ್ ಮಾಡಿ ಕುತ್ತಿಗೆ ಹತ್ರ ಹೊಡಿತಾರೆ ಫಸ್ಟು. ಆ ಮುಸ್ತಾಕ್ ಇಬ್ಬರು ರಿಲೇಷನ್ ಇದ್ದಾರೆ. ಆ ಮುಸ್ತಾಕು ದಾಂಡೇಲಿ, ಶಫಿ ಉಳ್ವಿಯವರು. ಮುಸ್ತಾಕ್ ಶಫಿ ಇಬ್ಬರು ಮುಂಚೆಯಿಂದ ಫ್ರೆಂಡ್ಸ್ ಇರ್ತಾರೆ. ಇವರು ಎಲ್ಲರೂ ಒಂದು ಫ್ರೆಂಡ್ ಸರ್ಕಲ್. ಇವರು ಪ್ರೇಮ್ ಕುಮಾರ್ ಜೊತೆಗೆ ಒಳ್ಳೆ ಫ್ರೆಂಡ್ಶಿಪ್ ಇರುತ್ತೆ ಅವ್ರದ್ದು. ಇವಾಗ ಏನೋ ಅವ್ರದ್ದೊಂದು ಅವಶ್ಯಕತೆ ದುಡ್ಡುಗೋಸ್ಕರ ಹೊಡೆದಾಕಿದ್ರು ಅಷ್ಟೇ. ಪೋರ್ಟ್ ಬಿಸ್ನೆಸ್ಸು, ಅವ್ರು ಕಟ್ಟಿಗೆ ಬಿಸ್ನೆಸ್ ಮಾಡ್ತಿದ್ರು. ಹೀಗೆ ಪ್ರೇಮ್ ಕುಮಾರನ ಸಾವನ್ನ ಖಚಿತಪಡಿಸಿಕೊಂಡ ಪೊಲೀಸರು ಕೊಲೆಗಾರನ ಬಂಧನಕ್ಕೆ ಬಲೆ ಬೀಸ್ತಾರೆ. ಕಾರವಾರದ ನಗರದಲ್ಲಿ ಪ್ರೇಮ್ ಕುಮಾರ ಸಾವು ಕಾಡ್ಗಿಚ್ಚಿನಂತೆ ಆವರಿಸಿಕೊಳ್ಳುತ್ತೆ. ಕೊಲೆ ಮಾಡಿರೋರು ಯಾರು ಎನ್ನುವುದು ಎಲ್ಲರಲ್ಲಿಯೂ ಕುತೂಹಲದ ಪ್ರಶ್ನೆಯಾಗುತ್ತೆ. ಹಾಗೆ ಸ್ನೇಹಿತ ಮುಸ್ತಾಕ್ನನ್ನ ಕೂಡ ಪೊಲೀಸರು ವಿಚಾರಿಸ್ತಾರೆ. ಆದರೆ ಯಾವುದೇ ಸುಳಿವು ಸಿಗೋಲ್ಲ. ಪ್ರೇಮ್ ಕುಮಾರನ ಮೊಬೈಲ್ ನೆಟ್ವರ್ಕ್ ಲೊಕೇಶನ್ ಸರ್ಚ್ ಮಾಡಿದಾಗ ಮಹಾರಾಷ್ಟ್ರದ ಕಡೆ ತೋರಿಸುತ್ತೆ.
ಅಲ್ಲಿ ಕೂಡ ಒಂದು ಪೊಲೀಸ್ ವಿಂಗ್ ಹೋಗಿ ತನಿಖೆ ಕೂಡ ಮಾಡುತ್ತೆ. ಹಾಗೆ ಮಹಾರಾಷ್ಟ್ರದಲ್ಲಿ ಪ್ರೇಮ್ ಕುಮಾರನಿಗೆ ಸಂಬಂಧಿಗಳು ಅಥವಾ ಸ್ನೇಹಿತರು ಇದ್ರಾ ಎನ್ನುವ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಆದ್ರೆ ಯಾವುದೇ ಸುಳಿವು ಪೊಲೀಸರಿಗೆ ಸಿಗೋಲ್ಲ. ಗಲಿಬಿಲಿಗೊಂಡ ರಿಜ್ವಾನ್ ಏಕಾಏಕಿ ನಾಪತ್ತೆಯಾಗ್ತಾನೆ. ಹಾಗೆ ಪ್ರೇಮ ಕುಮಾರನ ಹೆಂಡತಿಯನ್ನ ವಿಚಾರಿಸಿದಾಗ ತನ್ನ ಮನೆಯವರು ಮುಸ್ತಾಕ್ ಜೊತೆ ಹೋಗಿದ್ರು ಎನ್ನೋ ಬಗ್ಗೆ ಹೇಳ್ತಾಳೆ. ಆವಾಗ ಮುಸ್ತಾಕ್ ಯಾರು ಎನ್ನೋ ಬಗ್ಗೆ ಪೊಲೀಸರು ತನಿಖೆಯನ್ನ ಪ್ರಾರಂಭ ಮಾಡ್ತಾರೆ. ಮುಸ್ತಾಕ್ ರಿಜ್ವಾನ್ ಕಾರ್ ಡ್ರೈವರ್ ಎನ್ನೋದು ಗೊತ್ತಾಗುತ್ತೆ. ಹಾಗೆ ಪ್ರೇಮ ಕುಮಾರನ ಮೊಬೈಲ್ ಲೊಕೇಶನ್ ಯಾವ ಕಡೆಯಿಂದ ಸಾಗಿದೆ ಎನ್ನೋ ಬಗ್ಗೆ ಪೊಲೀಸರು ಮಾಹಿತಿ ಕಲೆ ಹಾಕ್ತಾರೆ. ಆವಾಗ ಕೆಲವೊಂದು ಮಾಹಿತಿಗಳು ಪೊಲೀಸರಿಗೂ ತಿಳಿಯುತ್ತೆ. ಹಾಗೆ ಮುಸ್ತಾಕ್ನನ್ನ ಪೊಲೀಸರು ಮತ್ತೊಮ್ಮೆ ವಿಚಾರಣೆಗೆ ಒಳಪಡಿಸಿದಾಗ ದಾಂಡೇಲಿಯಿಂದ ಕರೆದುಕೊಂಡು ಬಂದು ಚಳಿ ಬಿಡಿಸ್ತಾರೆ. ಆವಾಗ ಪೊಲೀಸರಿಗೆ ಮುಸ್ತಾಕ್ ಕೆಲವೊಂದು ಭಯಾನಕ ಸತ್ಯತೆಗಳನ್ನ ಬಾಯಿ ಬಿಡ್ತಾನೆ. ಹೋದವರು ಸರ್ 1 ಅವರ್ ಅಂತ ನಾನು ಅವ್ರಿಗೆ ಕಾಲ್ ಮಾಡ್ತಿದ್ದೀನಿ. ಇಷ್ಟು ಕಾಲ್ ಮಾಡಿದೆ. ಅಜೀಮಿಗೆಲ್ಲ ಗೊತ್ತುಂಟು. ಅವ್ರು ಅಜೀಮ್ ನಿಖಿಲ್ ಯಾವಾಗೂ ಅಲ್ಲೇ ಸರ್ ಆಫೀಸಲ್ಲೇ ಬಿದ್ದಿರ್ತಾರೆ ಸರ್. ಅವನ ಜೊತೆಗೆ ಮುಳ್ಳಳ್ಳಿ ಸರ್, ಮುಳ್ಳಳ್ಳಿ ಕೂಡ ಸರ್ ಅವನ ಜೊತೆಗೆ ಇರ್ತಾನೆ ಸರ್. ಯಾವಾಗ ಈ ದಿವಸ ಕಾರಲ್ಲಿ ಅವನ ಜೊತೆಗೆ ತಿರುಗಾಡೋದು. ಹೌದು, ಗಳಸ್ಯ ಕಂಠ್ಯಸ್ಯನ ಹಾಗೆ ಬಿಸ್ನೆಸ್ ನಲ್ಲಿ ಸ್ನೇಹದ ಬಾಂಧವ್ಯವನ್ನ ಹೊಂದಿದ ಪ್ರೇಮ ಕುಮಾರನ ಸ್ನೇಹಿತ ರಿಜ್ವಾನ್ ಪ್ರೇಮ ಕುಮಾರನ ಕೊಲೆಯ ಮುಖ್ಯ ಆರೋಪಿ ಎನ್ನೋದು ಪೊಲೀಸರು ಬಂಧಿತ ಮುಸ್ತಾಕ್ ಕಡೆಯಿಂದ ಬಾಯಿ ಬಿಡಿಸುತ್ತಾರೆ. ಹಾಗೆ ಮುಸ್ತಾಕ್ ಕೂಡ ಸತ್ಯವನ್ನ ಒಪ್ಪಿಕೊಳ್ತಾನೆ. ಹಾಗೆ ಮುಸ್ತಾಕಿಗೆ ಸಾಥ್ ಕೊಟ್ಟಿದ್ದ ಶಫಿ ಕೂಡ ಪೊಲೀಸರ ವಶದಲ್ಲಿರ್ತಾನೆ. ಹೀಗೆ 10 ಹಲವು ಕೊಲೆಯ ಸತ್ಯಾಸತ್ಯತೆಗಳು ಎಳೆಯಾಗಿ ಇಬ್ಬರು ಬಂಧಿತರು ಪೊಲೀಸರಲ್ಲಿ ಹೇಳ್ತಾರೆ. ಇನ್ನು ಪ್ರೇಮ ಕುಮಾರನನ್ನ ಮುಸ್ತಾಕ್ ಕೊಲೆ ಮಾಡಲು ಸಖತ್ ಪ್ಲಾನ್ ಮಾಡಿ ಕರ್ಕೊಂಡು ಹೋಗ್ತಾನೆ. ರಿಜ್ವಾನ್ ಹಾಗೂ ಪ್ರೇಮ ಕುಮಾರನ ಸ್ನೇಹ ಹಳಸಿ ದ್ವೇಷಕ್ಕೆ ಬಂದಿದ್ರು. ರಿಜ್ವಾನ್ ಕಾರ್ ಡ್ರೈವರ್, ಮುಸ್ತಾಕ್ ಹಾಗೂ ಪ್ರೇಮ್ ಕುಮಾರನ ಸ್ನೇಹ ಹಾಗೆ ಮುಂದುವರಿಯುತ್ತೆ. ಹಾಗೆ ಕಾನೂನು ಬಾಹಿರ ಕೆಲಸದಲ್ಲಿ ಇವರಿಬ್ಬರು ಎತ್ತಿದ ಕೈ. ಹೀಗೆ ರಿಜ್ವಾನ್ ಇವರಿಬ್ಬರ ಸ್ನೇಹವನ್ನ ಅಳೆದು ಪ್ರೇಮ ಕುಮಾರನನ್ನ ಮುಗಿಸಿ 90,000 ಕೊಡ್ತೀನಿ ಅಂತ ಸುಪಾರಿಯನ್ನು ಕೊಡ್ತಾನೆ. ಈ ಡೀಲಿಗೆ ಒಪ್ಪಿಕೊಂಡ ಮುಸ್ತಾಕ್ ಪ್ರೇಮ ಕುಮಾರ್ನನ್ನ ಮುಗಿಸಲು ಸಂಚನ್ನ ರೂಪಿಸಿ ಫೋನ್ ಮೂಲಕ ಪ್ರೇಮ್ ಕುಮಾರ್ ಮೊಬೈಲ್ಗೆ ಕರೆ ಮಾಡಿದಾಗ ಆ ಸಮಯದಲ್ಲಿ ಪ್ರೇಮ್ ಕುಮಾರ್ ಪತ್ನಿ ಫೋನ್ ರಿಸೀವ್ ಮಾಡ್ತಾಳೆ. ಆಗ ಗಂಡನಿಗೆ ಹೇಳು ವ್ಯವಹಾರ ಇದೆ ಅಂತ. ಆಗ ಪ್ರೇಮ್ ಕುಮಾರ್ ಕಟ್ಟಿಗೆ ಡೀಲ್ ಮುಗಿಸಿ ಬರುತ್ತೇನೆ ಅಂತ ಹೆಂಡತಿ ಬಳಿ ಹೇಳಿ ಹೋಗುತ್ತಾನೆ. ಆ ಸಮಯಕ್ಕೆ ಮುಸ್ತಾಕ್ ಬಂದು ಪ್ರೇಮ ಕುಮಾರ ಬಳಿ ವ್ಯವಹಾರ ಕುದುರಿಸಿಕೊಂಡು ಬರೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಹಾಗೆ ಕರ್ಕೊಂಡು ಹೋಗಿ ಅರಣ್ಯ ಮಧ್ಯೆ ಪ್ರೇಮ ಕುಮಾರನ ಕಣ್ಣು ಕಟ್ತಾನೆ. ಇಲ್ಲಿ ಕಟ್ಟಿಗೆ ಇರೋದು ಯಾರಿಗೂ ಗೊತ್ತಿಲ್ಲ, ಹಾಗಾಗಿ ನೀನು ಕೂಡ ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡೇ ಹೋಗ್ಬೇಕು ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಇದನ್ನ ನಂಬಿದ ಪ್ರೇಮ ಕುಮಾರ ಕಟ್ಟಿಗೆ ಡೀಲ್ಗೆ ಹೋಗ್ತಾನೆ. ಹೀಗೆ ಕಟ್ಟಿಗೆ ಡೀಲ್ಗೆ ಹೋದ ಮೇಲೆ ಅಲ್ಲಿ ಕಾದಿದ್ದ ಯಮಕುಮಾರ ಇಲ್ಲೇ ಕಟ್ಟಿಗೆ ಅಂತ ಹೇಳಿ ಜಿಲ್ಲೆಯ ಉಳುವಿಯ ಅಖಳಗವಿ ಡಟ್ಟಾರಣ್ಯಕ್ಕೆ ಕರೆದುಕೊಂಡು ಹೋಗಿ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿ ಹೊಂಡಕ್ಕೆ ಎತ್ತಿ ಹಾಕ್ತಾರೆ. ಹಾಗೆ ಸಾವನ್ನ ಖಚಿತಪಡಿಸಿಕೊಂಡ ಇಬ್ಬರು ಆರೋಪಿಗಳು ಪ್ರೇಮಕುಮಾರನ ಮೊಬೈಲ್ ಮಹಾರಾಷ್ಟ್ರ ಹೋಗೋ ಯಾವುದೋ ಒಂದು ಗಾಡಿಯಲ್ಲಿ ಎತ್ತಿ ಹಾಕಿ ಕಳಿಸ್ತಾರೆ. ಹೀಗೆ ಸಖತ್ ಪ್ಲಾನ್ ಮಾಡಿಯೇ ಮುಸ್ತಾಕ್ ಹಾಗೂ ಶಫಿ ಪ್ರೇಮಕುಮಾರನನ್ನ ಬಾರದ ಲೋಕಕ್ಕೆ
ಕಳುಹಿಸುತ್ತಾರೆ. ಆದರೆ ಪೊಲೀಸ್ ತನಿಖೆಯಲ್ಲಿ ಇಬ್ಬರು ಕೂಡ ಅಂಧರಾಗ್ತಾರೆ. ಹಾಗೆ ಮುಖ್ಯ ಆರೋಪಿ ರಿಜ್ವಾನ್ ದುಬೈ ಸೇರಿಕೊಂಡಿದ್ದು ಬಂಧನಕ್ಕೆ ಪೊಲೀಸರು ಬಲೆಯನ್ನು ಬೀಸ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಗಟ್ಟಿಯಾದ ಸ್ನೇಹ ಹೇಗೆ ದ್ವೇಷಕ್ಕೆ ತಿರುಗುತ್ತೆ ಅಂತ. ಹೆಣ್ಣು ಹೊಣ್ಣು ಮಣ್ಣು ಅಂತ ಬಂದ್ರೆ ಸ್ನೇಹ ಮಂಗ ಮಾಯವಾಗಿ ದಡ ಸೇರುತ್ತೆ ಎನ್ನೋದು ಇವತ್ತಿನ ಈ ಸ್ಟೋರಿ. ವಿಶ್ವಾಸವಿಲ್ಲದ ಸ್ನೇಹಕ್ಕೆ ಬಿಸಿನೆಸ್ ಮುಖ್ಯವಾಗಿ ಕೊಲೆಯಲ್ಲಿ ಅಂತ್ಯವಾದ ಕಥೆ ಇದು. ಇದೇ ಈ ಹೊತ್ತಿನ ವಿಶೇಷ. ಮುಂದಿನ ಸಂಚಿಕೆಯಲ್ಲಿ ಬರ್ತೀವಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.